ಮಂಗಳೂರು ನಗರದ ಪಚ್ಚನಾಡಿಯ ಡಂಪಿಂಗ್ ಯಾರ್ಡ್ನ ತ್ಯಾಜ್ಯ ರಾಶಿಯಲ್ಲಿ ಮತ್ತೆ ಬೆಂಕಿ ಕಾಣಿಸಿಕೊಳ್ಳಲು ಮಂಗಳೂರು ನಗರ ಪಾಲಿಕೆಯ ಬಿಜೆಪಿ ಆಡಳಿತದ ವೈಫಲ್ಯವೇ ಸಾಕ್ಷಿ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಪಾಲಿಕೆ ವಿಪಕ್ಷ ನಾಯಕ ನವೀನ್ ಡಿಸೋಜಾ ನೇತೃತ್ವದಲ್ಲಿ ನಿನ್ನೆ ಡಂಪಿಂಗ್ ಯಾರ್ಡ್ಗೆ ಭೇಟಿ ನೀಡಿದ ಕಾಂಗ್ರೆಸ್ ನಿಯೋಗವು ಈಗಾಗಲೇ ಬಿಜೆಪಿಯು ಮಹಾನಗರ ಪಾಲಿಕೆಯ ವತಿಯಿಂದ 56 ಕೋಟಿ ರೂಪಾಯಿ ಹಳೆಯ ಕಸ ವಿಲೇವಾರಿಗೆ ನೀಡಲಾಗಿದೆ. ಅದನ್ನು ವಹಿಸಿದ ಗುತ್ತಿಗೆದಾರರ ಬೇಜವಾಬ್ದಾರಿ ಹಾಗೂ ಮಹಾನಗರ ಪಾಲಿಕಾ ಎನ್ವೈರನ್ಮೆಂಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹಾಗೂ ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯದಿಂದ ಬೆಂಕಿ ಬೀಳುತ್ತಲೇ ಇದೆ. ಕಸವನ್ನ ಸರಿಯಾಗಿ ತ್ಯಾಜ್ಯವನ್ನ ವಿಂಗಡಿಸದೆ ಪ್ಲಾಸ್ಟಿಕ್ ಅನ್ನ ಬೇರ್ಪಡಿಸಿ ಅಕ್ಟೋಬರ್ ಹಾಗೂ ನವೆಂಬರ್ ಮೊದಲೇ ಅದಕ್ಕೆ ನೀರನ್ನ ಸಿಂಪಡಿಸುತ್ತಿದ್ದರೆ ಈ ಅನಾಹುತವನ್ನ ತಪ್ಪಿಸಬಹುದಿತ್ತು. ಈ ಬೆಂಕಿಯ ವಾಸನೆ ಭರಿತ ಹೊಗೆಯು ಪಚ್ಚನಾಡಿಯ ಸುತ್ತಲೂ ಹರಡಿ ಪದವಿನ ಅಂಗಡಿಯವರೆಗೂ ಆವರಿಸಿದೆ. ಇದೀಗ ನಗರಕ್ಕೆ ವ್ಯಾಪಿಸಿದೆ. ಇದರಿಂದ ಮಕ್ಕಳು, ಹಿರಿಯರು, ನಾಗರಿಕರು, ವಯೋವೃದ್ಧರು ಸಂಕಷ್ಟ ಪಡುತ್ತಿದ್ದಾರೆ. ಆತಂಕದ ಜೀವನವನ್ನ ಎದುರಿಸುವಂತಾಗಿದೆ. ಇದಕ್ಕೆ ಸ್ಥಳೀಯ ಶಾಸಕ ಭರತ್ ಶೆಟ್ಟಿ ಕೂಡ ನೇರ ಕಾರಣ ಎಂದು ಆಪಾದಿಸಿದೆ. ಮಾಜಿ ಶಾಸಕರಾದ ಐವನ್ ಡಿಸೋಜಾ, ಮೊಯ್ದೀನ್ ಬಾವಾ, ಮಾಜಿ ಮೇಯರ್ಗಳಾದ ಶಶಿಧರ್ ಹೆಗ್ಡೆ, ಕವಿತಾ ಸನಿಲ್, ಮಾಜಿ ಉಪಮೇಯರ್ ಮಹಮ್ಮದ್ ಕುಂಜತ್ ಪೈಲ್, ಕಾರ್ಪೊರೇಟರ್ಗಳಾದ ಭಾಸ್ಕರ್ ಕೆ, ಲ್ಯಾನ್ಸ್ಲಾಟ್ ಪಿಂಟೋ, ಅನಿಲ್ ಕುಮಾರ್, ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಸುಹನ್ ಆಳ್ವಾ, ವೀಣಾ ಟೆಲಿಸ್, ಮಂಜುಳಾ ನಾಯಕ್, ಶಾಂತಲಾ ಗಟ್ಟಿ ಮೊದಲಾದವರು ಭೇಟಿ ನೀಡಿದ ನಿಯೋಗದಲ್ಲಿ ಉಪಸ್ಥಿತರಿದ್ದರು. ಈ ಕಣ್ಣೆಲ್ಲ ಹೇಗೆ ತಪ್ಪಾಗಿದ್ದು ನೋಡಿ, ಅವರ ಮುಖ ನೋಡುವಾಗಲೇ ಗೊತ್ತಾಗ್ತದೆ ಅವ್ರ ಪಾಪ ಯಾವ ರೀತಿಯಲ್ಲಿ ಸಫರ್ ಆಗ್ತಾ ಇದ್ದಾರೆ. ಮುಖ ಕಣ್ಣನ್ನು ನೋಡುವಾಗಲೇ ಗೊತ್ತಾಗ್ತದೆ. ಇದು ಒಂದು ಮನೆಯವರು ಒಂದು ಪಾಪ. ಎಲ್ಲ ಮನೆಗಳಿಗೂ ಇದೇ ಪರಿಸ್ಥಿತಿ ತಾನೆ. ನಮ್ಮ ಪ್ರಯತ್ನ ಮಾಡ್ತೇವೆ, ಆಯ್ತಾ? ಓಕೆ, ಡೋಂಟ್ ವರಿ. Yes. Whether the segregated fresh dump there, when we enter there, yeah, we can see the fresh dump. That's what I'm saying, sir. Fresh waste is coming. You said that segregated. I don't know. Then the ನಗರ ಪಾಲಿಕೆ 5 ದಿನ ಆಯ್ತು. ನನ್ನ advice to the opposition leader is, after seeing this, ಇದು ಡೆಫಿನೆಟ್ಲಿ ಒಬ್ಬನ ಜೀವನದ ಮೇಲೆ ಪರಿಣಾಮ ಬೀಳ್ತದೆ. Carelessness. No, you said no. They have provided the probably bandobast and everything made it. It would not have, people would not have entered into, no. Sir, actually it's happened, sir, but that's what ಮಾನ್ಯ ಮಂತ್ರಿಗಳಾದ ಜಿಲ್ಲಾ ಮಂತ್ರಿಗಳಾದ ಸುನಿಲ್ ಕುಮಾರ್ ರವರು 2 ದಿವಸದ ಒಳಗಡೆ ಬಂದು ಇದನ್ನು ಆರಿಸಲಿಕ್ಕೆ ತಜ್ಞರನ್ನು ಕರೆಸಿ ಈ ಭಾಗದ ನಾಗರಿಕರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳುವಂತಹ ಮನವಿಯನ್ನು ಈ ಸಂದರ್ಭದಲ್ಲಿ ಬಹಿರಂಗವಾಗಿ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಮೇಯರ್ ಅವರು ಮತ್ತು ಈ ಭಾಗದ ಶಾಸಕರಾದ ಭರತ್ ಶೆಟ್ಟಿ ಈ ಕೆಲಸವನ್ನು ಮಾಡಬೇಕಿತ್ತು. ಅವರು ಮಲಗಿದ್ದಾರೆ. ಡಾಕ್ಟ್ರು ಅಂತ ಹೇಳುವಂತಹ ಪರಿಜ್ಞಾನವಿಲ್ಲದೆ ಇವತ್ತು ಜನರು ಸಾಯ್ತಾರೆ, ಬದುಕ್ತಾರೆ, ನಮಗೇನು ಅಂತ ಹೇಳುವಂಥ ಪ್ರಶ್ನೆಯಲ್ಲಿ ತನ್ನ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾ ಇದ್ದಾರೆ. ಬಹುಶಃ ಇದು ಅನ್ಯಾಯ. ಜನರ ಮತವನ್ನು ಗಳಿಸಿ ಈ ಭಾಗದಲ್ಲಿ ಅವರು ಜನರ ಸೇವೆಯನ್ನು ಮಾಡೋದನ್ನು ಬಿಟ್ಟು, ಈ ಭಾಗದ ಅಭಿವೃದ್ಧಿಯನ್ನು ಮಾಡೋದನ್ನು ಬಿಟ್ಟು ಎಲ್ಲಿದ್ದಾರೆ ಅಂತ ಹೇಳುವಂಥ ಪ್ರಶ್ನೆಯನ್ನು ಜನರು ಕೇಳ್ತಾ ಇದ್ದಾರೆ. ಬಹುಶಃ ನಮ್ಮ ಎಲ್ಲರ ರಾಜಕೀಯ ರಹಿತವಾಗಿ ಈ ಭಾಗದ ನಾಗರಿಕರಿಗೆ ರಕ್ಷಣೆಯಾಗಿ ನಾವು ನಿಲ್ಲೋಣ. ಆಕಸ್ಮಿಕವಾಗಿ ವರ್ಷ ಆಗುತ್ತಿರುವಂಥ ಈ ದುರಂತಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯುವಂಥ ಕೆಲಸ ಆಗಬೇಕು. ಇದಕ್ಕೆ ಪ್ರಿಕಾಷನ್ ಅವರು ತಗೊಳ್ಬೋದಿತ್ತು. ಪಾರ್ಟ್ ಬೈ ಪಾರ್ಟ್ ಅದನ್ನು ವಿಂಗಡಿಸಿ ಅಕ್ಟೋಬರ್ ನವೆಂಬರ್ ಒಳಗೆ ಅದನ್ನು ಬೇರ್ಪಡಿಸಿ ಅದನ್ನು ಮಾಡ್ಬೋದಿತ್ತು. ನೀರಿನ ಸಿಂಪಡಿಕೆ ಮೈನರ್ ಡ್ರಿಪ್ ಇರಿಗೇಷನ್ ಮುಖಾಂತರ ಸ್ಪ್ರಿಂಕಲ್ ಮಾಡುವಂಥ ಕೆಲಸ ಅವ್ರು ಮಾಡ್ಬೋದಿತ್ತು. ಈಗ ನಾವಿಲ್ಲಿ ನೋಡ್ತಿದ್ದೇವೆ, ಯಾವುದು ವೆಹಿಕಲ್ ಹೋಗ್ತದೆ ರೌಂಡ್ ಅಬೌಟ್ ಎಲ್ಲ ಸುತ್ತು, ಈ ಗಾರ್ಬೇಜ್ ಸುತ್ತು ಆಗಿದೆ ಎಲ್ಲ. ಅದು ಏನಾದರೂ ಅನಾಹುತ ಆದರೆ ಅದಕ್ಕೆ ಏನಾದರೂ ಪ್ರಿಕಾಷನ್ ತಗೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ. ಆದ ಕಾರಣ ನಾನು ಹೇಳಿದ ಸ್ಥಳೀಯರು ನಮ್ಮಲ್ಲಿ ಬಂದು ಕಂಪ್ಲೇಂಟ್ ಮಾಡ್ತಿದ್ದಾರೆ. ಯಾರಿಗೆ ಇಲ್ಲಿ ಬೆಳಗ್ಗೆಯಿಂದ ಯಾರಿಗೆ ನಿಲ್ಲಿಕ್ಕೆ ಆಗ್ತಿಲ್ಲ, ನಿದ್ರೆ ಬರ್ತಾ ಇಲ್ಲ. ಶಾಲಾ ಕಾಲೇಜುಗಳು ಇಲ್ಲಿವೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಇಲ್ಲಿ ಅಂಗವಿಕಲ ಶಾಲೆ ಇದೆ, ಪ್ರೈಮರಿ ಶಾಲೆ ಇದೆ. ಬಸ್ ಸ್ಥಳೀಯವಾಗಿ ಎಲ್ಲ ಎಷ್ಟು ಮಕ್ಕಳು ಇಲ್ಲಿ ಜನರು ವಾಸಿಸ್ತಾ ಇದ್ದಾರೆ. ಇಲ್ಲಿಂದ ಈ ಪ್ರದೇಶದಿಂದ ನಾವು ಪದಂಗಡಿ ತನಕ ಎಲ್ಲ ಆ ಫ್ಲ್ಯಾಟ್ನವ್ರಿಗೆ ಯಾರಿಗೆ ಅಲ್ಲಿ ನಿಲ್ಲಲಿಕ್ಕೆ ಆಗ್ತಾ ಇಲ್ಲ. ಆದ ಕಾರಣ ಈ BJPಯ ಆಡಳಿತ ವೈಫಲ್ಯ ಕಾರಣ. ಆದ ಕಾರಣ ಈ ಮುಂದಿನ ಕೌನ್ಸಿಲ್ ಸಭೆಯಲ್ಲಿ ನಾವು ಈ ಪ್ರಶ್ನೆ ಖಂಡಿತವಾಗಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಖಂಡಿತವಾಗಿ ವಿಚಾರಿಸ್ತೇವೆ.